ಮಂಗಳೂರಿನ ಗುಜ್ಜರಕೆರೆ ಹಾಸ್ಟೆಲ್ನಲ್ಲಿ ನಡೆದ ಹೊಡೆದಾಟ ಪ್ರಕರಣದಲ್ಲಿ 8 ಮಂದಿಯನ್ನ ಬಂಧಿಸಿದ್ದೇವೆ. ಅದರಲ್ಲಿ 4 ಜನ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಎಂಬ ಅಂಶ ಬಯಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿದರು. ಮಂಗಳೂರಿನ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ವಿದ್ಯಾರ್ಥಿಗಳ ಎರಡೂ ತಂಡದ ಕಡೆಯ ದೂರನ್ನ ದಾಖಲಿಸಿದ್ದೇವೆ. ಕಲ್ಲು, ದೊಣ್ಣೆ ಮತ್ತು ಇಂಟರ್ಲಾಕ್ನಿಂದ ಪರಸ್ಪರ ಹಲ್ಲೆ ನಡೆಸಿದ್ದಾರೆ. ಘಟನೆಯ ಬಗ್ಗೆ ಮಾಹಿತಿಯನ್ನ ತಿಳಿಯಲು ಹೋದ ಪೊಲೀಸರ ಮೇಲೂ ವಿದ್ಯಾರ್ಥಿಗಳು ಹಲ್ಲೆ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ತವ್ಯಕ್ಕೆ ಅಡ್ಡಿ ಪ್ರಕರಣ ದಾಖಲಾಗಿದೆ. ಬಂಧಿತರನ್ನ ಮೊಹಮ್ಮದ್ ಸಿ, ವಿಮಲ್, ಫಹದ್, ಮನಾಫ್, ಖಾನೆ ಜಾನ್ಸನ್, ಶಾಹಿದ್, ಆದರ್ಶ, ಮೊಹಮ್ಮದ್ ನಾಸಿಫ್, ಅಬು ತಾಹಿರ್ ಬಂಧಿತ ವಿದ್ಯಾರ್ಥಿಗಳು. ಇದರಲ್ಲಿ ಅಬು ತಾಹಿರ್, ಫಹದ್, ಮನಾಫ್, ಮೊಹಮ್ಮದ್ ನಾಸಿಫ್, ಮೊಹಮ್ಮದ್ ಸಿ ಡ್ರಗ್ ಪಾಸಿಟಿವ್ ಆದ ವಿದ್ಯಾರ್ಥಿಗಳಾಗಿದ್ದಾರೆ. ಸ್ಥಳೀಯ ಸಾರ್ವಜನಿಕರು ಹುಡುಗರ ಹಾಸ್ಟೆಲ್ನಿಂದ ಕಿರಿಕಿರಿಯಾಗುತ್ತಿದೆ ಎಂದು ಹೇಳಿದ್ದಾರೆ. ಅಲ್ಲಿ ಬೊಬ್ಬೆ ಹಾಕುವುದು, ಸಿಗರೆಟ್ ಎಳೆಯುವುದು ಇನ್ನಿತರ ಆರೋಪ ಮಾಡಿದ್ದಾರೆ. ಹೀಗಾಗಿ ಹುಡುಗರನ್ನ ಸ್ಥಳಾಂತರಿಸಿ ಹೆಣ್ಣು ಮಕ್ಕಳ ಹಾಸ್ಟೆಲ್ ಉಳಿಸುವ ಬಗ್ಗೆ ಚಿಂತನೆ ನಡೆದಿದೆ ಎಂದಿದ್ದಾರೆ. ವಿದ್ಯಾರ್ಥಿಗಳಿಗೆ ಸ್ಥಳೀಯರು ಹೊಡೆದಿದ್ದಾರೆಂಬ ಆರೋಪಕ್ಕೆ ಉತ್ತರಿಸಿದ ಪೊಲೀಸ್ ಆಯುಕ್ತರು, ಅಲ್ಲಿ ರಾತ್ರಿ ಏನಾಗಿದೆ ಎಂಬುದು ಸ್ಪಷ್ಟವಾಗಿ ಗೊತ್ತಿದೆ. ಸ್ಥಳೀಯರು ಹೊಡೆದ ಬಗ್ಗೆ ಪರಿಶೀಲನೆ ನಡೆಸುತ್ತೇವೆ. ಘಟನೆಯ ಬಗ್ಗೆ ಸಿಸಿಟಿವಿ ದಾಖಲೆಗಳು ಸಿಕ್ಕಿವೆ ಎಂದು ಹೇಳಿದರು.